हरे कृष्ण माता जी। ಹರೇ ಕೃಷ್ಣ ಲತಾ ಮಾತಾಜಿ. ಒಂದು ನಿಮಿಷ, ನಾನು ಮಾತಾಜಿಗೆ ಫೋನ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ, ನಾನು ಮಾತಾಜಿಗೆ ಫೋನ್ ಮಾಡ್ತೀನಿ. ಆಯ್ತು ಆಯ್ತು. ಓಕೆ, ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮಾತಾಜಿ ನಿನ್ನೆ 55ರವರೆಗೂ ಆಗಿತ್ತು ಶ್ಲೋಕ. ಕೇಳಿಸ್ತದ ಮಾತಾಜಿ ಅವ್ರದ್ದು ವಾಯ್ಸ್? ಇಲ್ಲ ಮಾತಾಜಿ, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಅಲ್ವಾ? ಹರೇ ಕೃಷ್ಣ. ಸಾರಿ ಮಾತಾಜಿ, ನಾನು ಹರೇ ಹೊರಗೋಗ್ಬೇಕು. ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಸಾರಿ, ಪ್ರೇಯರ್ ಮಾಡಿದ್ರ? ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ. ಮಾಡಿದ್ದು. ಓಕೆ, ಒಂದ್ ನಿಮಿಷ. ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರದಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರದಾರಿ, ಯಶೋದನಂದನ ವ್ರಜ ಜನ ರಂಜನ, ಯಶೋದನಂದನ ವ್ರಜ ಜನ ರಂಜನ, ಯಮುನಾ ತೀರಾವನಚಾರಿ, ಯಮುನಾ ತೀರಾವನಚಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ, ರಾಮ ರಾಮ ಹರೇ ಹರೇ. ಜಯ ಜಯ ಪ್ರಭುಪಾದ್ ಪ್ರಭುಪಾದ್ ಪ್ರಭುಪಾದ್, ಜಯ ಜಯ ಶ್ರೀಲ ಪ್ರಭುಪಾದ್, ಜಯ ನಿತ್ಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್, ಜಯ ನಿತ್ಯ ಗೌರ ಹರಿ ಬೋಲ್. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ,
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಈ ಒಂದು ಶ್ಲೋಕ ಕಲಿಯುವ ತರಗತಿಗೆ ಆದರದ ಸ್ವಾಗತ. ಹರೇ ಕೃಷ್ಣ ಈ ಮಾತಾಜಿ. ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿ ಅಧ್ಯಕ್ಷರಾದ ಹಿಸ್ ಗ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ನನ್ನ ಗುರುಗಳಾದ ಹಿಸ್ ಗ್ರೇಸ್ ಶ್ರೀ ಸಚ್ಚಿದಾನಂದ ಅದ್ವೈತದಾಸ್ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ನಾವು ಈ ಒಂದು ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಹರೇ ಸಾರಿ, ಹೊರಗೆ ಹೋಗ್ಬೇಕಿತ್ತು ನಮ್ಮ ಅತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಾರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆ ಒಂದ್ ನಿಮಿಷ. ರಿವಿಷನ್ ಮಾಡಿದ್ರ ಮಾತಾಜಿ? ಇಲ್ಲಲ್ಲ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಓಕೆ, ನಾನ್ ಮಗಳ ಹತ್ರ ಹೇಳಿದೆ ರಿವಿಷನ್ ಮಾಡ್ಲಿಕ್ಕೆ ಹೇಳು ಅವ್ರ ಹತ್ರ ಅಂತ. ಅವಳು ಹೇಳಿಲ್ಲಂತೆ ನೋಡಿ. ನಾನ್ ನೋಡ್ತಾ ಇದ್ದೆ ನಿಮ್ದು ಅನ್ಮ್ಯೂಟ್ ಮಾಡ್ತಿದ್ರಿ ನೀವು ಅಂತ. ಅನ್ಮ್ಯೂಟ್ ಆಗ್ತಾ ಇಲ್ಲ ಅಂದ್ರೆ ನಾನು ಮತ್ತೆ ನಿಮ್ಗೆ ಫೋನ್ ಹಚ್ಚಿದೆ. ಅದೇ ಜಸ್ಟ್ ನಮ್ಗೆ ಲೇಟ್ ಆಗ್ತದೆ. ಇಲ್ಲಿ ಹೊರಗಡೆ ಹೋದ್ರೆ ಉಂಟಲ್ಲ ಟ್ರಾಫಿಕ್, ಹೇಳಲಿಕ್ಕೆ ಆಗುದಿಲ್ಲ ಹೇಳಿದ್ದ ಟೈಮಲ್ಲಿ ರೀಚ್ ಆಗ್ಲಿಕ್ಕೆ. ಸಾರಿ. ನಿನ್ನೆ ನಾವು 38ನೇ ಶ್ಲೋಕದಿಂದ ಓದಿರೋದು. ಓದ್ಸಿ ಮಾತಾಜಿ. 48ನೇ ಶ್ಲೋಕದಿಂದ ಮಾತಾಜಿ. ಸಾರಿ, ಅಲ್ಲ 48ವರೆಗೆ ಆಗಿರೋದು ಮಾತಾಜಿ. ಇಲ್ಲ ಮಾತಾಜಿ, 48ರಿಂದ 55ರವರೆಗೂ ನಿನ್ನೆ ಮಾಡಿದ್ವಿ ಮಾತಾಜಿ. ಓಕೆ, ಇದು ಮೊನ್ನೆದು. ಸಾರಿ. ಹಾಗಾದ್ರೆ ಹೌದು ಮಾತಾಜಿ. ಕರೆಕ್ಟ್. ಸಾರಿ ಎರಡನೇ ದಿವಸ ಸಾರಿ, ಒಳ್ಳೇದಾಯ್ತು. ಗುರುಗಳಿಗೆ ಏನು ಕರೆಕ್ಟ್. ಹೇಳ್ಬಾರ್ದು. ಆದ್ರೆ ಇಲ್ಲ ಕರೆಕ್ಟ್ ಮಾತಾಜಿ, ಕರೆಕ್ಟ್. ಯೋಗಸ್ಥ ಕುರು ಕರ್ಮಣಿ ಅಲ್ಲಿಂದ ನಾನು ನಿನ್ನೆ ಹೇಳ್ಕೊಟ್ಟಿರೋದು. ಕರೆಕ್ಟ್. ಹೌದು ಮಾತಾಜಿ. ಧನ್ಯವಾದಗಳು ನಿಮ್ಗೆ. ಇರ್ಲಿ ಮಾತಾಜಿ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯತ್ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೀನಾ ಮಾತಾಜಿ ಬಂದ್ರ? ಪ್ರವೀಣ ಮಾತಾಜಿ ಮಾತಾಜಿ ಲೈವ್ ಮಾಡಿ ಓದುದು ಮಾತಾಜಿ. ಓಕೆ ಸಾರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಎಲ್ಲರಿಗೂ ಒಂದೊಂದು ಶ್ಲೋಕ. ಒಂದೊಂದು ಶ್ಲೋಕ ಸಾಕು. ಒಂದೊಂದು ಶ್ಲೋಕ. ಓಕೆ. ಭಾರ್ಗವಿ ಮಾತಾಜಿ ಓದಿ. ಭಾರ್ಗವಿ ಮಾತಾಜಿ ಇವಾಗ ಏನಾದ್ರು ಓದು. ಚಂದನ ಮಾತಾಜಿ ಓದಿ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಚ ಕೃಪಾಣ ಫಲಹೇತವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಾಕ್ಷಾಯಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 50. ಬುದ್ಧಿಯುಕ್ತೋ ಜಹತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲ್ಯಂ. ದೀಪಾ ಮಾತಾಜಿ ಓದಿ. ಹರೇ ಕೃಷ್ಣ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಃ ಪದ ಗಚ್ಚಂತನಾಮಯಂ. ಪದಂ ಗಚ್ಚಂತ್ಯನಾಮಯಂ. ಪದಂ ಗಚ್ಚಂತ್ಯನಾಮಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಕೀರ್ತಯಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತಿರಸ್ತರಿಷ್ಯತಿ ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗ್ರಂಥಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಕಮಲಾ ಪ್ರಕಾಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
श्रुतिविप्रतिपन्नते यदा स्थास्याति निश्चला वचला बुद्धिः समादावचला बुद्धिः तदा योगमवाप्स्यसि ಹರೇ ಕೃಷ್ಣ. ಹರೇ ಕೃಷ್ಣ. ಚಿಂತಾಮಣಿ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸ್ಥಿತಪ್ರಜ್ಞಾ ಸ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷ್ಯೇತ ಕಿಮಾಸೀತ ವ್ರಜೇತ ಕಿಂ. ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು. ಇನ್ನು ಇವತ್ತಿನ ಶ್ಲೋಕಕ್ಕೆ ಹೋಗುವ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ದುಃಖೇಶು ದುಃಖೇಷು ಅನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀ ಮುನಿ ಉಚ್ಯತೆ. ದುಃಖೇಶು ಅನುವಿದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ ನಿರುಚ್ಯತೆ. ಇಲ್ಲಿ ಪದಗಳ ಅರ್ಥ ಏನಿದೆ ನೋಡುವ. ದುಃಖೇಶು ಮೂರು ಬಗೆಯ ಕ್ಲೇಶಗಳಲ್ಲಿ, ಉದ್ವಿಗ್ನ ಮನಃ ಕ್ಷೋಭೆಗೊಳ್ಳದ ಮನಸ್ಸುಳ್ಳವನು, ಸುಖೇಶು ಸುಖಗಳಲ್ಲಿ, ವಿಗತ ಸ್ಪೃಹ ಆಸಕ್ತನಾಗದ, ಪೀತ ಇಲ್ಲದ, ರಾಗ ಆಸಕ್ತಿ, ಭಯ ಭೀತಿ, ಕ್ರೋಧ ಮತ್ತು ಕೋಪಗಳುಳ್ಳ, ಸ್ಥಿತದಿಹಿ ನಿಶ್ಚಲವಾದ ಬುದ್ಧಿಯುಳ್ಳ, ಮುನಿ ಎಂದು ಉಚ್ಚತೆ ಕರೆಯಲ್ಪಡುತ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಸ್ಥಿತ ಪ್ರಜ್ಞನ ಒಂದು ಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪದ್ಮಾ ಮಾತಾಜಿ ಮ್ಯೂಟ್ ಮಾಡ್ಕೊಂಡು ಓದ್ಕೊಳ್ಳಿ. ಇಲ್ಲಿ ಸ್ಥಿತ ಪ್ರಜ್ಞನ ಲಕ್ಷಣಗಳು ಯಾವ ರೀತಿ ಇರ್ತದೆ ಅಂತೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಅರ್ಜುನ ಕೇಳಿದ್ದ, ಯಾವ ರೀತಿ ನಡ್ಕೊಳ್ತಾರೆ, ಯಾವ ರೀತಿ ಕೂತ್ಕೊಳ್ತಾರೆ, ಆ ರೀತಿ ಎಲ್ಲ ಕೇಳಿದ್ರು ಅರ್ಜುನ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಸ್ಥಿತಪ್ರಜ್ಞನ ಲಕ್ಷಣ ಯಾವ ರೀತಿ ಅಂತೇಳಿ ಹೇಳ್ತಾ ಇದ್ದಾರೆ. ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾಗದವನು, ಸುಖದಿಂದ ಉಬ್ಬದವನು, ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾರೆ ಅಂತೇಳಿ ಈ ಒಂದು ಇದ್ರಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ದುಃಖೇಶ್ವನುದ್ವಿಗ್ನ ಮನಃ ದುಃಖೇಶ್ವನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ದುಃಖೇಶ್ವನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ
स्थितधीर्मुनिरुच्यते स्थितधीर्मुनिरुच्यते दुःखेष्वनुद्विग्नमनाः सुखेषु विगतस्पृहः दुःखेष्वनुद्विग्नमनः दुःखेष्वनुद्विग्नमनः सुखेषु सुखेषु विगतस्पृहः वीतरागभयक्रोधः स्थितधीर्मुनिरुच्यते वीतरागभयक्रोधः स्थितधीर्मुनिरुच्यते दुःखेष्वनुद्विग्नमनाः सुखेषु विगतस्पृहः विघ्नमनः सुखेषु विगतस्पृहः वीतरागभयक्रोधः स्थितधीर्मुनिरुच्यते वीतरागभयक्रोधः स्थितधीर्मुनिरुच्यते दुःखेष्वनुद्विग्नमनाः सुखेषु विगतस्पृहः वीतरागभयक्रोधः स्थितधीर्मुनिरुच्यते दुःखेष्वनुद्विग्नमनः सुखेषु विगतस्पृहः वीतरागभयक्रोधः स्थितधीर्मुनिरुच्यते दुःखेष्वनुद्विग्नमनाः सुखेषु विगतस्पृहः वीतरागभयक्रोधः स्थितधीर्मुनिरुच्यते दुःखेष्वनुद्विग्नमनः सुखेषु विगतस्पृहः वीतरागभयक्रोधः स्थितधीर्मुनिरुच्यते हरे कृष्ण ಓದಿಸಬಹುದು ಮಾತಾಜಿ. ಹರೇ ಕೃಷ್ಣ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಷ್ವನುದ್ವಿಗ್ನಮನ ಸುಖೇಶು ಮನಃ ದುಃಖೇಷ್ವನುದ್ವಿಗ್ನಮನಃ ದುಃಖೇಷ್ವನುದ್ವಿಗ್ನಮನ ಸುಖೇಶು ವಿಗತಸ್ಪೃಹ ವೀತರಾಗಭಯಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಶೆಟ್ಟಿ ಮಾತಾಜಿ. ಓದ್ತೇನೆ ಮಾತಾಜಿ, ಓದ್ತೇನೆ. ದುಃಖೇಷ್ವನುದ್ವಿಗ್ನಮನಃ ಸುಖೇಷು ವಿಗತಸ್ಪೃಹಃ वीतरागभयक्रोधः स्थितधीर्मुनिरुच्यते. ಧನ್ಯವಾದಗಳು ಮಾತಾಜಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ವನಜ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶು ನುದಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶ ದಿಗ್ನಮನಃ ಸುಖೇಶು ವಿಗತಸ್ಪೃಹ ವೀತರಾಗ ಭಯಕ್ರೋಧಾಃ ಸ್ಥಿತಿರ್ಧೀರ್ ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಷ್ವನುದ್ವಿಗ್ನಮನಃ ಸುಖೇಷು ವಿಗತಸ್ಪೃಹಃ वीतरागभयक्रोधः स्थितधीर्मुनिरुच्यते. ಹರೇ ಕೃಷ್ಣ ಮಾತಾಜಿ. ಉಷಾ ಮಾತಾಜಿ ನೀವು ಓದಿದ್ವಲ್ವಾ ಮಾತಾಜಿ? ಉಷಾ ಮಾತಾಜಿ ನಿಮ್ದು ಓದಿ ಆಯ್ತಲ್ವಾ? ಮಾತಾಜಿ ಆಗ್ಲಿಲ್ಲ. ಓದಿ ಮಾತಾಜಿ. ನಂದು ಶೈಲಜಾ. ನಾನ್ ನಿಮ್ಮನ್ನು ಕಲಿಸ್ತೀನಿ ಇವಾಗ. ಉಷಾ ಮಾತಾಜಿ ನೀವು. ಕೃಷ್ಣ ಮಾತಾಜಿ. ದುಃಖೇಷ್ವನುದಿಗ್ನಮನಃ ಸುಖೇಶು ವಿಗತಸ್ಪೃಹಃ वीतरागभयक्रोधः स्थितधीर्मुनिरुच्यते. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಪಿಜಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಷ್ವನುದಿಗ್ನಮನಃ ಸುಖೇಷು ವಿಗತಸ್ಪೃಹಃ वीतरागभयक्रोधः ಸ್ಥಿತಧೀರ್ಮುನಿರುಚ್ಯತೆ. ಸ್ಥಿತಧೀರ್ಮುನಿರುಚ್ಯತೆ. ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ ಶೈಲಜಾ? ಓಕೆ ಮಾತಾಜಿ ಓದಿ ಓದಿ. ನಿಮ್ಗೆ ಚಾನ್ಸ್ ಕೊಡ್ತೀನಿ ಮಾತಾಜಿ. दुःखेष्वनुदिग्नमनः सुखेषु विगतस्फुटः वीतरागभयक्रोधः स्थितधीर्मुनिरुच्यते. हरे कृष्ण ಹರೇ माताजी. ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಷ್ವನುದಿಗ್ನಮನಃ ಸುಖೇಷು ದುಃಖೇಷ್ವನುದ್ವಿಗ್ನಮನಃ ದುಃಖೇಷ್ವನುದಿಗ್ನಮನಃ ದುಃಖೇಷ್ವನುದಿಗ್ನಮನಃ
ದುಃಖೇಷ್ವನುದ್ವಿಗ್ನಮನಃ ದುಃಖೇಶು ದಿಗ್ವನಮನಃ ಅನುದ್ವಿಗ್ನ ಉದ್ವಿಗ್ನ ಅನುದ್ವಿಗ್ನ ಅನುದಿಗ್ನ ಹ್ಮ್ ದುಃಖೇಶನು ದಿಗ್ವನಃ ಅಲ್ಲಿ ಸುಖೇಶು ಜ್ಞಾ ಇದೆ ಉದ್ವಿಗ್ನ ಮನಃ ದುಃಖೇಶು ದ್ವಿಗ್ನ ದುಃಖೇಶು ಅನುದಿಗ್ಮನಃ ಸುಖೇಶು ವಿಗತ್ ಸ್ಪೃಹ ವೀತರಾಗ ಭಯ ಕ್ರೋಧಃ ವೀತರಾಗ ಭಯ ಕ್ರೋಧಃ ಸ್ಥಿತರ್ಮುನಿರುಚ್ಯತೆ ಸ್ಥಿತಧೀರ್ಮುನಿರುಚ್ಯತೆ. ಮುನಿರುಚ್ಯತೆ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಶೋಭಾ ಭಟ್ ಮಾತಾಜಿ. ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ಧನ್ಯವಾದಗಳು. ಹರೇ ಕೃಷ್ಣ. ಶಿವಶಂಕರ್ ಪ್ರಭುಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹ ವಿತರಾಗ ಭಯ ಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಶೇಷಣ್ಣ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಾಃ ವೀತರಾಗ ಭಯ ಕ್ರೋಧಾಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ರಾಧಾಯನ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶ್ವನು ದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ಹರೇ ಕೃಷ್ಣ. ಮಾತಾಜಿ ಸಾರಿ ರಾಜೇಶ್ವರಿ ಮಾತಾಜಿ ಓದಿ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ದುಃಖೇಶ್ವನುದ್ವಿಗ್ನಮನಃ ದುಃಖೇಶ್ವನುದ್ವಿಗ್ನಮನಃ ದಿಗ್ವಮನಃ ಸುಖೇಶು ವಿಗತ ಸ್ಪೃಹ ಶ್ರುತ ವಿತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಮುನಿರುಚ್ಯತೆ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಮೀರಾಬಾಯಿ PS ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶು ಅನುದಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ BN ಮಾತಾಜಿ ಓದಿ. ಮಂಜುಳಾ BN ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲೋಕೇಶ್ ಪ್ರಭುಜಿ ಓದಿ. ಲೋಕೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶು ಅನುದ್ವಿಗ್ನಮನಃ
ಸುಖೇಶು ವಿಗತ ಸ್ವ ಸ್ಪೃಹಃ ವಿಗತ ವಿಗತಸ್ಪೃಹಃ ವಿಗತಸ್ಪೃಹಃ ದುಃಖೇಶು ವಿಗತಸ್ಪೃಹಃ ದುಃಖೇಷು ಅನು ಉದ್ವಿಗ್ನಮನಃ ದುಃಖೇಷು ಅನು ಉದ್ವಿಗ್ನಮನಃ ದುಃಖೇಶು ಅದು ದುಗ್ವೇಶ ನಿಮ್ಗೆ ಅನು ಒಟ್ಟಿಗೆ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ದುಃಖೇಶು ಅನು ಉದ್ವಿಗ್ನ ಮನಃ ಅಂತ ಓದಿ, ಇಲ್ಲ ಅಂತ ಹೇಳಿದ್ರೆ ದುಃಖೇಶ್ವನುದ್ವಿಗ್ನ ಮನಃ ದುಃಖೇಶು ನು ದ್ವಿಗ್ನ ಮನಃ ಸುಖೇಶು ವಿಗತ ವಿಗತಸ್ಪೃಹಃ ವಿಗತ ಸ್ಪೃಹಃ ವೀತರಾಗ ಭಯೋ ಕ್ರೋಧಃ ಭಯಕ್ರೋಧಃ ವೀತರಾಗ ಭಯ ಕ್ರೋಧಃ ಸ್ಥಿತ ದುರ್ಮುನಿರುಚ್ಯತೆ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ದಧೀರ್ ಮುನಿರುಚ್ಯತೆ. ಓಕೆ. ಹರೇ ಸ್ಥಿತ ಕೃಷ್ಣ. ಪೂಜೆ ಓದಿ. ಹರೇ ಕೃಷ್ಣ. ಶ್ಲೋಕ 56. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಿಧೀರ್ಮುನಿರುಚ್ಯತೆ. ಹರೇ ಕಾಂತಮಣಿ ಮಾತಾಜಿ ಓದಿ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಹರೇ ಮಾತಾಜಿ. ಕೃಷ್ಣ. ಪ್ರಕಾಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವಿತರಾಗ ಓಕೆ. ವಿತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಮಾತಾಜಿ ಓದಿ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಾ ವೀತರಾಗ ಭಯಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಕನಕಲತಾ ಮಾತಾಜಿ ಓದಿ. ಕನಕಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶ್ವ ಅನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಓದಿದ್ರಲ್ವಾ? ಅವರು ಓದಿದ್ರು ಮಾತಾಜಿ. ಓಕೆ. ಓದಿದ್ದೆ ಮಾತಾಜಿ. ಕಮಲ ಪ್ರಕಾಶ್ ಮಾತಾಜಿ ಓದಿದ್ದು. ಗೀತಾ ಮಾತಾಜಿ ಓದಿದ್ದು. ದೀಪಾ ಮಾತಾಜಿ ಓದಿ. ದುಃಖೇಶ್ವ ಅನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 56. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾರ್ಗವಿ ಮಾತಾಜಿ. ಓಕೆ. ಚಂದನ. ಚಂದನ ಮಾತಾಜಿ ಓದಿದ್ವಲ್ವ ಮಾತಾಜಿ? ಇಲ್ಲ ಮಾತಾಜಿ ಓದಿಲ್ಲ ನಾನು. ಓದಿ ಮಾತಾಜಿ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 56. ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ಸುಖೇಶು ವಿಗತಸ್ಪೃಹ ವಿತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಅದ್ವಿಕ್ ಪ್ರಭುಜಿ ಓದಿ. ಹರೇ ಕೃಷ್ಣ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು. ಸುಮಿತ್ರಮ್ಮ ಮಾತಾಜಿ ಓದಿ. ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದುಃಖೇಶ್ವನುದ್ವಿಗ್ನಮನಃ
ಹರೇ ಕೃಷ್ಣ. ಕೇಳ್ತಾ ಇಲ್ಲ? ಸ್ಥಿತದಿ ಏನಾಯ್ತು ಮಾತಾಜಿ? ಕೇಳಿಸ್ತಾ ಇಲ್ಲ, ಬ್ರೇಕ್ ಆಯ್ತು. ವೀತರಾಗ ಭಯ ಕೇಳ್ತಾ ಇದೆ, ನೆಟ್ವರ್ಕ್ ಹೇಳಿ. ಪ್ರಾಬ್ಲಮ್. ವೀತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಮಂಜುಳಾ ಬಿಎನ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದುಃಖೇಷ್ವನುದಿಗ್ನಮನಾಃ ಸುಖೇಷು ವಿಗತಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಓದಿ ಆಯ್ತಲ್ವಾ? ಓದಿ ಆಯ್ತು. ಇಲ್ಲಲ್ಲ? ಓಕೆ ಮಾತಾಜಿ, ಮುಂದಕ್ಕೆ ಹೋಗು. ಮುಂದೆ ಹೋಗುವ. ಶ್ಲೋಕ 57. ಯಾ ಸರ್ವತ್ರ ಅನಭಿಸ್ನೇಹಃ ಯಾ ಸರ್ವತ್ರ ಅನಭಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನಾದ್ವೇಷ್ಟಿ ನ ಅಭಿನಂದತಿ ನಾದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಲ್ಲಿ ಸರ್ವತ್ರ ನಭಿಸ್ನೇಹ ಅಂತ ಹೇಳಿದ್ರೆ ಸರ್ವತ್ರ ಅನಭಿಸ್ನೇಹ ಅಂತ. ಮತ್ತೆ ಶುಭ ಅಶುಭಂ, ಅಲ್ಲಿ ಶುಭಾಶುಭಂ ಅಂತ ಹೇಳಿದ್ರೆ ಶುಭ ಅಶುಭಂ ಅಂತ ಬರ್ತದೆ. ನ ಅಭಿನಂದತಿ ಅಂತ ಬರ್ತದೆ. ಮತ್ತೆ ಇದೆ ಅಷ್ಟು ಅಲ್ಲಿ ಒಟ್ಟಾಗಿ ಹೇಳುವಂತದ್ದು ಒಂದು ಬರುತ್ತೆ. ಅದನ್ನ ಬಿಡಿಸಿ ಹೇಳೋದಾದ್ರೆ ಆ ರೀತಿ ಒಟ್ಟಾಗಿ ಹೇಳುವಾಗ ಯಾ ಸರ್ವತ್ರ ನಭಿಸ್ನೇಹ ಸರ್ವತ್ರ ಅನಭಿಸ್ನೇಹ ಸರ್ವತ್ರಾನಭಿಸ್ನೇಹ. ಆಯ್ತಾ? ಹಾಗೆ ಬರ್ತದೆ. ಯಾ ಸರ್ವತ್ರಾನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನಾದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾರೆ. ಯಾರು ಸರ್ವತ್ರ ಎಲ್ಲಾ ಕಡೆಗಳಲ್ಲಿಯೂ ಅನಭಿಸ್ನೇಹ ಪ್ರೀತಿ ಇಲ್ಲದೆ ತತ್ ಅದನ್ನು ಪ್ರಾಪ್ಯ ಪಡೆದು ಶುಭ ಒಳಿತು ಅಶುಭಂ ಕೆಡುಕುಗಳನ್ನು ನ ಅಭಿನಂದತಿ ಹೊಗಳುವುದಿಲ್ಲ ನ ದ್ವೇಷ್ಟಿ ದ್ವೇಷಿಸುವುದಿಲ್ಲ ತಸ್ಯ ಅವನ ಪ್ರಜ್ಞಾ ಸಂಪೂರ್ಣ ಜ್ಞಾನವು ಪ್ರತಿಷ್ಠಿತ ಸ್ಥಿರವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅನುವಾದದಲ್ಲಿ ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದೂ ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ. ಅಂದ್ರೆ ಸ್ಥಿತಪ್ರಜ್ಞ ಯಾವ ರೀತಿ ಇರ್ತಾರೆ ಅಂತೇಳಿ ಇಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳು ಅಂದ್ರೆ ಒಳ್ಳೇದು ಕೆಟ್ಟದಕ್ಕೆ ಅವರ ಮನಸ್ಸು ಕರಗುವುದಿಲ್ಲ, ಹಿಗ್ಗುವುದೂ ಇಲ್ಲ, ಅಥವಾ ಯಾರನ್ನು ಹೊಗಳುವುದೂ ಇಲ್ಲ ತೆಗಳುವುದೂ ಇಲ್ಲ. ಅಂತವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದೆ ಈ ಶ್ಲೋಕದ ಅರ್ಥ. ಯಾ ಸರ್ವತ್ರ ನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನಾದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯ ಸರ್ವತ್ರ ನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ಸರ್ವತ್ರ ನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನಾದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಸರ್ವತ್ರ ನಭಿಸ್ನೇಹ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ
तस्य प्रज्ञा प्रतिष्ठितः ಪ್ರತಿಷ್ಠಿತ ಅಷ್ಟೇ ಇರೋದು, ಅಲ್ಲಿ ವಿಸರ್ಗ ಇಲ್ಲ. ಯ ಸರ್ವತ್ರ ನಭಿ ಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. सर्वत्र नभि स्नेहः शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. ಯ ಸರ್ವತ್ರ ನಭಿ ಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. नाभिनन्दति न द्वेष्टि ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯ ಸರ್ವತ್ರ ನಭಿ ಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. सर्वत्र नभि स्नेहः प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. ಹರೇ ಕೃಷ್ಣ. ಓದ್ಸ್ ಮಾತಾಜಿ, ಓದ್ಸಿ. ಎ.ಪಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಃ ಸರ್ವತ್ರಾಪಿ ಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ. ಪೂಜಿ ಓದಿ. हरे कृष्ण. या सर्वत्र नभि स्नेहः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण. ಹರೇ ಅನಂತ ಕೌಲಿ ಪ್ರಭುಜಿ ಓದಿ. ಶ್ಲೋಕ 57. ಯಂ ಸರ್ವತ್ರ ನಾಭಿ ಸ್ನೇಹಂ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಅನಸೂಯ ಮಾತಾಜಿ ಓದಿ. ಯಾ ಸರ್ವತ್ರ ಅನಾಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭ ಅಶುಭಂ ನ ಅಭಿನಂದತಿ ನ ದ್ವೇಷಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. ಚಂದನ ಮಾತಾಜಿ ಓದಿ. या सर्वत्र नभि स्नेहः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. ಹರೇ ಕೃಷ್ಣ. हरे कृष्ण. ಶ್ರೇಣಿ ಮಾತಾಜಿ ಓದಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 57. ಯಹ ಸರ್ವತ್ರ ನಭಿ ಸ್ನೇಹಃ ತತ್ತತ್ ಪ್ರಾಪ್ಯ ಸರ್ವತ್ರ ನಭಿ ಸ್ನೇಹ, ನಾಭಿ ಸ್ನೇಹ ಅಲ್ಲ, ಅಲ್ಲಿ ಸರ್ವತ್ರ ಅನಭಿ ಸ್ನೇಹ ಅಂತ ಬರ್ತದೆ. ಅದು ಇದು ಬಿಡಿಸಿ ಹೇಳೋದಾದ್ರೆ ಸರ್ವತ್ರ ಅನಭಿ ಸ್ನೇಹ. ಯ ಸರ್ವತ್ರ ನಭಿ ಸ್ನೇಹ ಯಹ ಸರ್ವತ್ರ ನಭಿ ಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. या सर्वत्र अनभिस्नेह स्नेहाः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण माताजि. ಗೀತಾ ಎಂ ಮಾತಾಜಿ ಓದಿ. ಯಾ ಸರ್ವತ್ರ ನಭಿ ಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕನಕಲತಾ ಮಾತಾಜಿ ಓದಿ. ಕನಕಲತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. हरे कृष्ण माताजी. याः सर्वत्र नभि स्नेहः तत्तत् प्राप्य शुभाशुभं नाभिनन्दन्ति न द्वेष्टि तस्य प्रज्ञा प्रतिष्ठितः. हरे कृष्ण माताजी. ನಾಭಿನಂದತಿ, ನಂದಂತಿ ಇಲ್ಲ ಅಲ್ಲಿ. ನ ಅಭಿನಂದತಿ ನ ದ್ವೇಷ್ಟಿ. ಆಯ್ತಾ? न अभिनन्दति न द्वेष्टि. हरे कृष्ण माताजी. ಪ್ರಕಾಶ್ ಮಾತಾಜಿ ಓದಿ. ಕಮಲಾ ಪ್ರಕಾಶ್ ಮಾತಾಜಿ ಓದಿ ಆಯ್ತಾ ನಿಮ್ದು? ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಯಾ ಸರ್ವತ್ರ ನಭಿ ಸ್ನೇಹ ತತಃ ಪ್ರಾಪ್ಯ ಶುಭಾಶುಭಂ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ
तस्य प्रज्ञा प्रतिष्ठिता हरे हरे कृष्ण ಕಾಂತಮಣಿ ಮಾತಾಜಿ ಓದಿ. या सर्वत्र नाभिस्नेहा तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण माताजी. हरे कृष्ण ಮಾತಾಜಿ ಓದಿ. हरे कृष्ण माताजी. यस्सर्वत्रानभिस्नेहः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण. हरे कृष्ण हरे कृष्ण ಲಿಂಗನಗೌಡ ಪ್ರಭುಜಿ ಓದಿ. हरे कृष्ण. यः सर्वत्र नभिस्नेहः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण ಲೋಕೇಶ್ ಪ್ರಭುಜಿ ಓದಿ. हरे कृष्ण माताजी. यः सर्वत्रानभिस्नेहः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण ಮಂಜುಳಾ ಬಿಎನ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. या सर्वत्र नभिस्नेहः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. ಧನ್ಯವಾದಗಳು ಮಾತಾಜಿ. हरे कृष्ण ಮಥುರಾ ವೆಂಕಟೇಶ್ ಮಾತಾಜಿ ಓದಿ. या सर्वत्रानभिः स्नेहः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे हरे कृष्ण कृष्ण हरे कृष्ण ಮೀರಾಬಾಯಿ ಪಿ ಎಸ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. हरे कृष्ण माताजी. या सर्वत्र अनभिस्नेहाः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण माताजी. हरे कृष्ण ಪದ್ಮಾ ಮಾತಾಜಿ ಓದಿ. हरे कृष्ण. यः सर्वत्र अनभिस्नेहः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण माताजी. हरे ಧನ್ಯವಾದಗಳು. कृष्ण ಧನ್ಯವಾದಗಳು ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. यः सर्वत्रानभिस्नेहाः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण हरे माताजी. कृष्ण हरे कृष्ण ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. हरे कृष्ण माताजी. या सर्वत्र अनभिस्नेहः तत्तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता. हरे कृष्ण. ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ. ಓಕೆ ಓಕೆ ಶ್ಲೋಕ 58. ಯದಾ ಸಂಹರತೆ ಚಾಯಂ यदा संहरते चायं ಕೂರ್ಮೋಂಗಾನೀವ ಸರ್ವಶಃ कूर्मोऽङ्गानीव सर्वशः ಯದಾ ಸಂಹರತೆ ಚಾಯಂ यदा संहरते चायं ಕೂರ್ಮ ಅಂಗಾನಿ ಇವ ಸರ್ವಶಃ कूर्म अङ्गानीव सर्वशः ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ इन्द्रियाणि ಇಂದ್ರಿಯಾ ಅರ್ಥೇಭ್ಯಃ अर्थेभ्यः ಇಂದ್ರಿಯಾಣಿ ಇಂದ್ರಿಯಾ ಅರ್ಥೇಭ್ಯಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ इंद्रियार्थेभ्यः तस्य प्रज्ञा प्रतिष्ठिता तस्य प्रज्ञा प्रतिष्ठिता यदा संहरते चायं संहरते चायं कूर्मोऽङ्गानीव सर्वशः कूर्मोऽङ्गानीव सर्वशः इन्द्रियाणीन्द्रियार्थेभ्यः इंद्रियाणीन्द्रियार्थेभ्यः तस्य प्रज्ञा प्रतिष्ठिता
ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಪದಗಳ ಅರ್ಥ ಇಲ್ಲಿ ಹೇಳ್ತಾ ಇದ್ದಾರೆ. ಯದಾ ಯಾವಾಗ, ಸಂಹರತೆ ಹಿಂದೆಗೆದುಕೊಳ್ಳುವನು, ಚ ಕೂಡ, ಅಯಂ ಅವನು, ಚ ಅಯಂ ಚಾಯಂ ಅಂತ ಕೊಟ್ಟಿದ್ದಾರೆ. ಸಂಹರತೆ ಹಿಂದೆಗೆದುಕೊಳ್ಳುವನು, ಚ ಕೂಡ, ಅಯಂ ಅವನು, ಕೂರ್ಮ ಆಮೆಯು, ಅಂಗಾನಿ ಅವಯವಗಳನ್ನು, ಇವ ಹಾಗೆ, ಸರ್ವಶಃ ಪೂರ್ತಿಯಾಗಿ, ಇಂದ್ರಿಯಾಣಿ ಇಂದ್ರಿಯಗಳನ್ನು, ಇಂದ್ರಿಯ ಅರ್ಥೇಭ್ಯ ಇಂದ್ರಿಯ ವಿಷಯಗಳಿಂದ, ತಸ್ಯ ಅವನ, ಪ್ರಜ್ಞೆಯು ಪ್ರತಿಷ್ಠಿತ ಸ್ಥಿರವಾಗಿರುತ್ತದೆ. ಇದರ ಅರ್ಥ ಅನುವಾದದಲ್ಲಿ ಕೊಟ್ಟಿದ್ದಾರೆ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರರಾಗಿರುತ್ತಾರೆ. ಅಂದ್ರೆ ಯಾರಿಗೆ ಪೂರ್ಣ ಅಂದ್ರೆ ಭಗವಂತನಲ್ಲಿ ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರ್ತಾರೆ ಯಾರ ಮನಸ್ಸು, ಅಂತವರು ಈ ಒಂದು ಇಂದ್ರಿಯಗಳನ್ನ ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿ ಅಂದ್ರೆ, ಹೇಗೆ ಒಂದು ಆಮೆಯು ತನ್ನ ಅಂಗಗಳನ್ನ ಚಿಪ್ಪಿನೊಳಕ್ಕೆ ಎಳ್ಕೊಳ್ತದೆ ಅಲ್ವಾ, ಅದಕ್ಕೆ ಏನಾದ್ರೂ ಅಪಾಯ ಇದ್ದರೆ ಅದು ಎಲ್ಲವನ್ನ ಅಂಗಗಳನ್ನ ಒಳಕ್ಕೆ ಎಳ್ಕೊಂಡು ಚಿಪ್ಪಿನ ತರ ಇರ್ತದೆ. ಇಲ್ಲಾಂದ್ರೆ ಫ್ರೀ ಆಗಿರುವಾಗ, ಏನು ಭಯ ಇಲ್ಲದಿರುವಾಗ ಎಲ್ಲ ಕಡೆ ಅಂಗಗಳನ್ನ ಬಿಟ್ಕೊಂಡಿರತ್ತೆ. ಅದೇ ರೀತಿ ಸ್ಥಿತಪ್ರಜ್ಞೆ ಯಾರಿರ್ತಾನೆ ಅವನು ತನ್ನ ಇಂದ್ರಿಯಗಳನ್ನ ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ತಗೊಳ್ತಾನೆ. ಅಂದ್ರೆ ವಿಚಲಿತನಾಗುವುದಿಲ್ಲ. ಯಾವುದೇ ಒಂದು ಪರಿಸ್ಥಿತಿ ಎದುರಾದಾಗ ಅವನು ವಿಚಲಿತನಾಗುವುದಿಲ್ಲ. ಯಾವ ರೀತಿ ಅಂದ್ರೆ, ಹೇಗೆ ಒಂದು ಆಮೆ ತನ್ನ ಅಂಗಗಳನ್ನ ಚಿಪ್ಪಿನೊಳಕ್ಕೆ ಹೇಳ್ಕೊಳ್ತದೆ, ಅದೇ ರೀತಿ ಇರ್ತಾನೆ ಸ್ಥಿತಪ್ರಜ್ಞನಾದವನು. ಅವನು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತಾನೆ ಅಂತ ಇಲ್ಲಿ ಅರ್ಥವನ್ನ ಹೇಳ್ತಾ ಇದ್ದಾರೆ. ಯದಾ ಸಂಹರತೆ ಚಾಯಂ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ರಾಧಾಯನ್ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಧಾಯನ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ, ಕೂರ್ಮ ಅಂದ್ರೆ ಆಮೆ, ಕೂರ್ಮೋಂಗ, ಕೂರ್ಮ ಅಂಗಾನಿ ಇವ, ಕೂರ್ಮೋಂಗಾನೀವ, ಕೂರ್ಮೋಂಗಾನೀವ ಸರ್ವಶಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ನೆಟ್ವರ್ಕ್ ಸ್ಲೋ ನಿಮ್ದು. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಓದಿ. ಮಾರಥೇ ಚಾಯಂ ಕೂರ್ಮೋಗಾನಿರ್ವ ಸರ್ವಸಃ ಕೂರ್ಮೋಂಗಾನೀವ ಸರ್ವಶಃ ಕೂರ್ಮಾಂಗಾನೀವ ಸರ್ವಸಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಶೈಲಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಃ ತಸ್ಯಾ ಪ್ರಜ್ಞಾ ಪ್ರತಿಷ್ಠಿತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಶೇಷಣ್ಣ ಪ್ರಭುಜಿ ಓದಿ. ಶಿವಶಂಕರ್ ಪ್ರಭುಜಿ ಓದಿ. ಶಿವಶಂಕರ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯದಾ ಸಂಹರತೆ ಚಾಯಂ ಕೂರ್ಮಾಂಗಾನೀವ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. ಹರೇ ಹರೇ ಕೃಷ್ಣ. ಇಲ್ಲಿ ಕೂರ್ಮ ಅಂಗಾನಿ ಇವ ಅಂತ ಇದೆ, ಆದ್ರೆ ನಾವಿಲ್ಲಿ ಓದುವಾಗ ಕೂರ್ಮೋಂಗಾನೀವ ಅಂತ ಬರ್ತದೆ ಅಲ್ಲಿ. ಆಯ್ತಾ? ಕೂರ್ಮೋಂಗಾನೀವ. ಓಕೆ. ಶೋಭಾವತಿ ಮಾತಾಜಿ ಓದಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ. ಸಾರಿ ಮಾತಾಜಿ. ಸರ್ವಶಃ ಇಂದ್ರಿಯಾನಿಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಶ್ವೇತಾ ಪಿಜಿ ಮಾತಾಜಿ ಓದಿ. ಸರ್ವಶಃ. ಹರೇ ಕೃಷ್ಣ. ಶ್ವೇತಾ ಪಿಜಿ ಮಾತಾಜಿ. ಸೌಮ್ಯೇಶ್ವರಿ ಮಾತಾಜಿ ಓದಿ. ಚಾಯಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 58. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಓದಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯದಾ ಸಂಹರತೆ ಚಾಯಂ ಕೂರ್ಮಾಂಗನೀವ ಸರ್ವಸಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅಲ್ಲಿ ಕೂರ್ಮೋಂಗಾನೀವ ಮತ್ತೆ ಇಂದ್ರಿಯಾರ್ಥೇಭ್ಯ, ಅರ್ಥಾಭ್ಯ ಅಲ್ಲ, ಅರ್ಥೇಭ್ಯ. ಕೂರ್ಮಾಂಗ ಅಲ್ಲ, ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ಅರ್ಥೇಭ್ಯ ಅಂತ ಬರ್ತದೆ. ಇದು ಸರ್ ಓದ್ಲಾ ಮಾತಾಜಿ? ಓದಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಸಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದಾ ಸಂಹರತೆ ಚಾಯಂ ಕೂರ್ಮಗಾನೀವ ಸರ್ವಶಃ ಇಂದ್ರಿಯಾಣಿ ಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ವನಿತಾ ಶೆಟ್ಟಿ ಮಾತಾಜಿ ಓದಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳ ವಿ ಮಾತಾಜಿ ಓದಿ. ಅವರಿಲ್ಲ. ಮಾತಾಜಿ. ಮಂಗಳವಿ ಮಾತಾಜಿ. ಮಂಗಳವಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 58. ಯದಾ ಸಂಹರತೆ ಚಾಯಂ ಕೂರ್ಮಾಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಒಬ್ಬ ಮಾತಾಜಿ.
ಹರೇ ಕೃಷ್ಣ. ಶ್ಲೋಕ 59 ತುಂಬಾ ಇಂಪಾರ್ಟೆಂಟ್ ಇದು ಶ್ಲೋಕ, ನೆನಪಲ್ಲಿ ಇಟ್ಕೊಳ್ಬೇಕು. ವಿಷಯ ವಿನಿವರ್ತಂತೆ ವಿಷಯ ವಿಷಯ ವಿನಿವರ್ತಂತೆ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸವರ್ಜ್ಯಂ ರಸೋಪ್ಯಸ್ಯ ರಸೋಪ್ಯಸ್ಯ ಪರಂ ದೃಷ್ಟ್ವಾ ಪರಂ ದೃಷ್ಟ್ವಾ ನಿವರ್ತತೆ. ನಿವರ್ತತೆ. ವಿಷಯ ವಿನಿವರ್ತಂತೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸವರ್ಜ್ಯಂ ರಸೋಪ್ಯಸ್ಯ ರಸೋಪ್ಯಸ್ಯ ಪರಂ ದೃಷ್ಟ್ವಾ ಪರಂ ದೃಷ್ಟ್ವಾ ನಿವರ್ತತೆ. ನಿವರ್ತತೆ. ಇಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾರೆ. ವಿಷಯಾಹ ಇಂದ್ರಿಯ ಸುಖದ ವಿಷಯಗಳು, ವಿನಿವರ್ತಂತೆ ದೂರವಾಗುವವು, ನಿರಾಹಾರಸ್ಯ ನಿಷೇಧಾತ್ಮಕ ನಿಯಂತ್ರಣಗಳುಳ್ಳ, ದೇಹಿನಃ ದೇಹದಾರಿಗೆ, ರಸವರ್ಜಂ ರುಚಿಯನ್ನು ತ್ಯಜಿಸಿದ, ರಸ ಇಂದ್ರಿಯ ಭೋಗವು, ಅಪಿ ಅಲ್ಲಿದ್ದರೂ, ಅಸ್ಯ ಅವನ, ಅಲ್ಲಿ ರಸ ಅಪಿ ಅಸ್ಯ ರಸೋಪ್ಯಸ್ಯ ಅಂತ ಬರ್ತದೆ ಈ ವರ್ಡ್. ರಸ ಅಪಿ ಅಸ್ಯ, ರಸ ಅಂತ ಹೇಳಿದ್ರೆ ಇಂದ್ರಿಯ ಭೋಗವು, ಅಪಿ ಅಲ್ಲಿದ್ದರೂ, ಅಸ್ಯ ಅವನ, ಪರಂ ಶ್ರೇಷ್ಠವಾದ ವಿಷಯಗಳನ್ನು, ದೃಷ್ಟ್ವಾ ಅನುಭವಿಸುವ ಮೂಲಕ, ನಿವರ್ತತೆ ಸ್ಥಗಿತವಾಗುವುದು. ಅದರ ಅರ್ಥ ಅನುವಾದದಲ್ಲಿ ಕೊಟ್ಟಿದ್ದಾರೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯು ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಹೇಗೆ ಇಂದ್ರಿಯಗಳನ್ನ ಇಂದ್ರಿಯ ವಸ್ತುಗಳಿಂದ ನಾವು ದೂರ ಉಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತಮವಾದ ಒಂದು ರುಚಿಯ ಅನುಭವನ ಕೊಡ್ಬೇಕು. ಅವಾಗ ತನ್ನಷ್ಟಕ್ಕೆ ಅದು ಆ ಒಂದು ಇದನ್ನ ಇಂದ್ರಿಯ ವಸ್ತುವಿನಿಂದ ದೂರ ಆಗ್ತದೆ ಅದು ಅಂತ ಹೇಳ್ಕೊಂಡು, ಆ ರೀತಿ ಆಸಕ್ತಿಗಳನ್ನ ಕೊನೆಗಾಣಿಸಿದರೆ ಆತನ ಪ್ರಜ್ಞೆ ಸ್ಥಿತವಾಗಿರುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೈಯರ್ ಟೇಸ್ಟ್ ಕೊಟ್ಟಾಗ ಲೋವರ್ ಟೇಸ್ಟ್ ನಮ್ಮಿಂದ ಬಿಟ್ಟು ಹೋಗ್ತದೆ. ಆ ರೀತಿ ಇಂದ್ರಿಯ ವಿಷಯ ವಸ್ತುಗಳಿಗೆ ನಾವು ಆಕರ್ಷಿತರಾಗ್ತೇವೆ, ಆದ್ರೆ ಅದರಿಂದ ನಾವು ಆ ಆಸಕ್ತಿಯನ್ನ ಕಳೆದುಕೊಳ್ಬೇಕಂದ್ರೆ ಅದಕ್ಕಿಂತ ಉತ್ತಮವಾದದನ್ನ ನಾವು ಅನುಭವಿಸಿದಾಗ ಮಾತ್ರ ಅದನ್ನ ಆ ರುಚಿಯನ್ನ ನಮ್ಗೆ ಆ ರುಚಿಯಲ್ಲಿರುವ ಆಸಕ್ತಿ ನಮ್ಮಲ್ಲಿ ಕೊನೆಗಾಣಿಸಬಹುದು ಅಂತ. ಯಾರು ಆ ರೀತಿ ಇರ್ತಾರೆ ಆತನ ಪ್ರಜ್ಞೆ ಸ್ಥಿರವಾಗಿರ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಓದಿಸಿ ಮಾತಾಜಿ, ಕಷ್ಟ ಏನಿಲ್ಲ ಇದ್ರಲ್ಲಿ. ಹರೇ ಕೃಷ್ಣ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಓದಿ.
ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿಷಯಂ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜ್ಯಂ ರಸೋಪ್ಯಸ್ಯಂ ಪರಂ ದೃಷ್ಟ್ವಾಂ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿರ್ವರ್ತತೆ. ಹರೇ ಹರೇ ಕೃಷ್ಣ. ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 59. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದಿ. ಯಾರು ಮಾತಾಜಿ? ಯಾರು? ಗೋಪಿಕಲ್ ಮಾತಾಜಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಯಾರು ಮಾತಾಜಿ? ಗೀತಾ, ಓನ್ಲಿ ಗೀತಾ. ಕಮಲ ಪ್ರಕಾಶ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಕಮಲ ಪ್ರಕಾಶ್ ಮಾತಾಜಿ. ಕಮಲ ಪ್ರಕಾಶ್ ಮಾತಾಜಿ ಅನ್ಮ್ಯೂಟ್ ಮಾಡಿ ಓದಿ ಮಾತಾಜಿ. ವಿಷಯ ವಿನಿವರ್ಧಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪರಂ ದೃಷ್ಟ್ವಾ ನಿವರ್ತತೆ. ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 59. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋ ಅಪಶ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಪ್ರಭುಜಿ. ಕಾಂತಮಣಿ ಮಾತಾಜಿ ಓದಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕನಕಲತ ಮಾತಾಜಿ ಓದಿ. ಕನಕಲತ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿಷಯ ವಿನಿವರ್ತತೆ ವರ್ತಂತೆ. ವಿಷಯ ವಿನಿವರ್ತಂತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜವಂ ರಸೋಪ್ಯಾಸ್ಯ ಪರಂ ದುಷ್ಟ ನಿರ್ವರ್ತತೆ. ನಿವರ್ತತೆ. ರಸವರ್ಜಂ ರಸೋಪ್ಯಸ್ಯ ರಸವರ್ಜಂ ರಸೋಪ್ಯಾಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪರಂ ದೃಷ್ಟ್ವಾ ನಿರ್ವರ್ತತೆ. ನಿವರ್ತತೆ. ನಿವರ್ತತೆ. ಹರೇ ಕೃಷ್ಣ. ಪರಂ ದೃಷ್ಟ್ವಾ ನಿರ್ವರ್ತತೆ. ನಿವರ್ತತೆ. ನಿವರ್ತತೆ. ಮಂಜುಳಾ ಬಿಎನ್ ಮಾತಾಜಿ ಓದಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ.
ಹರೇ ಹರೇ ಕೃಷ್ಣ. ಮಾತಾಜಿ. ಮಂಗಳ ಮಾತಾಜಿ ಓದಿ. ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಡ್ತೀವಿ. ಹರೇ ಕೃಷ್ಣ ಮಾತಾಜಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಂ ರಸವರ್ಜಂ ರಸೋಪಸ್ಯ ಪರಂ ದೃಷ್ಟ ನಿರ್ವರ್ತತೆ. ಹರೇ ಕೃಷ್ಣ. ಧನ್ಯವಾದಗಳು. ಮೀರಾಬಾಯಿ PS ಮಾತಾಜಿ ಓದಿ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟಾ ನಿವರ್ತತೆ. ಧನ್ಯವಾದಗಳು ಮಾತಾಜಿ. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಧ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಪದ್ಮ ಮಾತಾಜಿ ಓದಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪೇಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಓದಿ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 60. ಯತತೋ ಯತತೋ ಹ್ಯಪಿ ಕೌಂತೆಯ ಯತತೋ ಹ್ಯಪಿ ಕೌಂತೆಯ ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಅಂತ ಇದೆ, ಅಂದ್ರೆ ಹಿ ಅಪಿ ಹ್ಯಪಿ ಅಂತ ಆಗ್ತದೆ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇಲ್ಲಿ ಪದಗಳ ಅರ್ಥಗಳಲ್ಲಿ ಕೊಟ್ಟಿದ್ದಾರೆ. ಯತತಃ ಪ್ರಯತ್ನಿಸುತ್ತಿರುವ, ಹಿ ಖಂಡಿತವಾಗಿಯೂ, ಅಪಿ ಆದಾಗ್ಯೂ, ಕೌಂತೆಯ ಕುಂತಿಪುತ್ರನೇ, ಪುರುಷಸ್ಯ ಮನುಷ್ಯನ, ವಿಪಶ್ಚಿತಃ ವಿವೇಚನಾತ್ಮಕ ಜ್ಞಾನಪೂರ್ಣನ, ವಿಪಶ್ಚಿತಃ ಅಂತ ಹೇಳಿದ್ರೆ ವಿವೇಚನಾತ್ಮಕ ಜ್ಞಾನಪೂರ್ಣನ, ಇಂದ್ರಿಯಾಣಿ ಇಂದ್ರಿಯಗಳು, ಪ್ರಮಾತೀನಿ ಉದ್ವಿಗ್ನಗೊಳ್ಳುತ್ತಿರುವ, ಹರಂತಿ ಎಳೆಯುತ್ತವೆ, ಪ್ರಸಭಂ ಒತ್ತಾಯದಿಂದ, ಮನಃ ಮನಸ್ಸನ್ನು. ಮ್ಯೂಟ್ ಮಾಡ್ಕೊಂಡು ಓದ್ಕೊಳ್ಳಿ. ಪದ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಅನುವಾದದಲ್ಲಿ ಅರ್ಥಗಳನ್ನ ಕೊಟ್ಟಿದ್ದಾರೆ. ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿ ಬಿಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ.
यततो यततो ह्यपि कौन्तेय पुरुषस्य विपश्चितः इन्द्रियाणि प्रमाथीनि हरन्ति प्रसभं मनः. ಹರೇ ಕೃಷ್ಣ. ಓದ್ಸಿ ಮಾತಾಜಿ. ಈಸಿ. ರಾಘಾಯನ್ ಮಾತಾಜಿ ಓದಿ. ಶೈಲಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಓದಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಾ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದದ ಹೆಮ್ಮಾಡಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು. ಶೇಷಣ್ಣ ಪ್ರಭುಜಿ ಓದ್ತೀರಾ? ಶಿವಶಂಕರ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಧನ್ಯವಾದಗಳು ಮಾತಾ. ಹರೇ ಕೃಷ್ಣ. ಧನ್ಯವಾದಗಳು. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ. ಸೌಮ್ಯಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 60. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಧನ್ಯವಾದಗಳು. ಧನ್ಯವಾದಗಳು. ಉಮಾದೇವಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತತೋ ಯಾಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಷಾ ಮಾತಾಜಿ ಓದಿ. ವನಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ. ಪ್ರಮಾಥೀನಿ ಅಂತ ಇರೋದು ದೀನಿ ಹೇಳಿದಾಗ ಆಗ್ತಾ ಉಂಟು ನಂಗೆಲ್ಲರೂ. ಇಂದ್ರಿಯಾಣಿ ಪ್ರಮಾಥೀನಿ ಇಂದ್ರಿಯಾಣಿ ಪ್ರಮಾಧೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಓದಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಟಿ.ಎಂ. ಸುವರ್ಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. 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 ಎಲ್ಲರೂ ಓದಿ ಆಯ್ತಲ್ವ? ರಾಜೇಶ್ವರಿ ಮಾತಾಜಿಯಿಂದ ವನಿತಾ ಶೆಟ್ಟಿ ಮಾತಾಜಿ ತನಕ. ಓಕೆ ಮಾತಾಜಿ, ಮುಂದಕ್ಕೆ ಹೋಗುವ. ಹರೇ ಕೃಷ್ಣ. ಶ್ಲೋಕ 61. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ್ ಮತ್ಪರಃ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ್ ಮತ್ಪರಃ. ವಶೇಹಿ
वशेहि यस्येन्द्रियाणि यस्येन्द्रियाणि तस्य प्रज्ञा प्रतिष्ठिता तस्य प्रज्ञा प्रतिष्ठिता तानि सर्वाणि संयम्य तानि सर्वाणि संयम्य युक्त आसीत मत्परः वशेहि ಯಸ್ಯ ಇಂದ್ರಿಯಾಣಿ ಅಂತ ಆಗ್ತದೆ ಅಲ್ಲಿ. ಯಸ್ಯ ಇಂದ್ರಿಯಾಣಿ ಯಸ್ಯೇಂದ್ರಿಯಾಣಿ ಯಸ್ಯ ಇಂದ್ರಿಯಾಣಿ ಯಸ್ಯೇಂದ್ರಿಯಾಣಿ 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 ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಲ್ಲಿ ಶಬ್ದಗಳ ಅರ್ಥಗಳನ್ನ ನೋಡುವ. ತಾನಿ ಆ ಇಂದ್ರಿಯಗಳನ್ನು, ಸರ್ವಾಣಿ ಎಲ್ಲ, ಸಂಯಮ್ಯ ನಿಯಂತ್ರಣದಲ್ಲಿ ಇರಿಸಿ, ಯುಕ್ತ ತೊಡಗಿ, ಆಸೀತ ಇರಬೇಕು, ಮತ್ಪರಹ ನನ್ನೊಡನಿರುವ ಸಂಬಂಧದಲ್ಲಿ, ವಶೆ ಸಂಪೂರ್ಣ ಅಧೀನದಲ್ಲಿ, ಹಿ ಖಂಡಿತವಾಗಿಯೂ, ಯಸ್ಯ ಯಾರ, ಇಂದ್ರಿಯಾಣಿ ಇಂದ್ರಿಯಗಳು, ತಸ್ಯ ಅವನ, ಪ್ರಜ್ಞೆಯು, ಪ್ರತಿಷ್ಠಿತ ಸ್ಥಿರವಾಗಿರುವುದು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ. ಭಗವಂತ ಹೇಳ್ತಾ ಇದ್ದಾರೆ, ಎಲ್ಲ ಇಂದ್ರಿಯಗಳನ್ನ ಸಂಪೂರ್ಣ ಯಾರು ನಿಯಂತ್ರಣ ಮಾಡಿ ಅಂಕೆಯಲ್ಲಿ ಇಟ್ಕೊಳ್ತಾರೆ ಅಂದ್ರೆ ಕಂಟ್ರೋಲಲ್ಲಿ ಇಟ್ಕೊಳ್ತಾರೆ ಮತ್ತು ಅವರ ಪ್ರಜ್ಞೆಯನ್ನ ಭಗವಂತನಲ್ಲಿ ಕೇಂದ್ರೀಕರಿಸುತ್ತಾರೆ, ಅವನು ಸ್ಥಿರ ಬುದ್ಧಿಯವನು ಅಂತ ಕರೀತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋದು. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಯುಕ್ತ ಆಸೀತ ಮತ್ಪರಃ. ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಸರ್ವಾಣಿ ಯಸ್ಯಮ್ಯ ಯುಕ್ತ ಆಸೀತ ಮತ್ಪರಃ. ವಶೇಹಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಓದ್ಸಿ ಮಾತಾಜಿ ಕೊನೆ ಶ್ಲೋಕ ಇದು. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ವಸೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾ. ಧನ್ಯವಾದ. ಹರೇ ಕೃಷ್ಣ. ಅದ್ವಿಕ್ ಪ್ರಭುಜಿ ಓದಿ. ಹರೇ ಕೃಷ್ಣ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಅನಂತ ಕುಲಕರ್ಣಿ ಪ್ರಭುಜಿ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತಾಸೀತ ಮತ್ಪರಂ. ಯುಕ್ತ ಆಸೀತ ಮತ್ಪರಃ. ಯುಕ್ತ ಆಸೀತ ಮತ್ಪರಃ. ವಸೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಚಂದನಾ ಮಾತಾಜಿ ಓದಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 61.
तानि सर्वाणि संयम्य युक्तः आसीत् मत्परः वशे हि यस्येन्द्रियाणि तस्य प्रज्ञा प्रतिष्ठिता. हरे कृष्ण माताजी. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. तानि सर्वाणि संयम्य युक्त आसीत् मत्परः वशे हि यस्येन्द्रियाणि तस्य प्रज्ञा प्रतिष्ठिता. हरे कृष्ण माताजी. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. तानि सर्वाणि संयम्य युक्त आसीत् मत्परः वशे हि यस्येन्द्रियाणि तस्य प्रज्ञा प्रतिष्ठिता. ಹರೇ हरे ಕೃಷ್ಣ. कृष्ण. ಗೀತಾ ಮಾತಾಜಿ ಓದ್ತೀರ? ಕಾಂತಮಣಿ ಮಾತಾಜಿ ಓದಿ. तानि सर्वाणि संयम्य युक्त आसीत् मत्परः वशे हि यस्येन्द्रियाणि तस्य प्रज्ञा प्रतिष्ठिता. हरे कृष्ण माताजी. ಹರೇ ಕೃಷ್ಣ. ಕಮಲಾ ಪ್ರಕಾಶ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಕಮಲಾ ಪ್ರಕಾಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ತಾನಿ ಸಂಯಮ್ಯ ಸಂಯಮ್ಯ ಯುಕ್ತ ಆಸೀನ ಮತ್ಪರಂ ಪರಃ ಯುಕ್ತ ಪರಮಃ ಆಸೀತ್ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಕನಕಲತಾ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ್ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ. ತಾನಿ ವಾಯ್ಸ್ ಹೋಗಿತ್ತು ನೋಡ್ರಿ, ಇದೇನಾಯ್ತು? ವಾಯ್ಸ್ ಬೇರೆಯವ್ರು ಮ್ಯೂಟ್ ಹೋಯ್ತು. ಮಾಡ್ಕೊಳ್ಳಿ ದಯವಿಟ್ಟು. ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಓದಿ ಪ್ರಭುಜಿ. ಹರೇ ಕೃಷ್ಣ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ್ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ್ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಬಿ ಎನ್ ಮಾತಾಜಿ ಓದಿ. तानि सर्वाणि संयम्य युक्त आसीत् मत्परः वशे हि यस्येन्द्रियाणि तस्य प्रज्ञा प्रतिष्ठिता. हरे कृष्ण माता. ಹರೇ ಕೃಷ್ಣ. ಮಧುರಾ ವೆಂಕಟೇಶ್ ಮಾತಾಜಿ. ಮಧುರಾ ವೆಂಕಟೇಶ್. ಹಾ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ್ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೀರಾಬಾಯಿ ಮಾತಾಜಿ ಓದಿ. ಮೀರಾಬಾಯಿ ಮಾತಾಜಿ. ಮಂಗಳಾ ಮಾತಾಜಿ ಓದಿ. तानि सर्वाणि संयम्य युक्त आसीत् ತಾನಿ ಸರ್ವಾಣಿ ಸಂಯಮ್ಯ तानि सर्वाणि संयम्य युक्त आसीत् मत्परः वशे हि यस्येन्द्रियाणि तस्य प्रज्ञा प्रतिष्ठितः. हरे कृष्ण माताजी. धन्यवाद. ಹರೇ ಕೃಷ್ಣ. ಧನ್ಯವಾದಗಳು. ಸುವರ್ಣ ಮಾತಾಜಿ ಓದಿ. तानि सर्वाणि संयम्य युक्त आसीत् मत्परः वशे हि यस्येन्द्रियाणि तस्य प्रज्ञा प्रतिष्ठिता. हरे कृष्ण माताजी. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಎಲ್ಲರಿಗೂ ಓದಿಸೋದಲ್ವಾ ಮಾತಾಜಿ? ಹಾ, ಇದು ಲಾಸ್ಟ್ ಶ್ಲೋಕ ಮಾತಾಜಿ. ಪದ್ಮಾ ಮಾತಾಜಿ ಓದಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ ಓದಿ. तानि सर्वाणि संयम्य युक्त आसीत् मत्परः वशे हि यस्येन्द्रियाणि तस्य प्रज्ञा प्रतिष्ठिता. हरे कृष्ण माताजी. ಹರೇ ಕೃಷ್ಣ. ಪ್ರಿಯಾಂಕಾ ಜಿತ್ತೂರು ಮಾತಾಜಿ ಓದಿ.
ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ರಾಜೇಶ್ವರಿ ಮಾತಾಜಿ ಓದಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತಃ ಆಸೀತ ಮತ್ಪರಃ ವಾಸಿಹಿ ವಶೇಹಿ ಮಾತಾಜಿ ವಶೇಹಿ ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೈಲಜಾ ಮಾತಾಜಿ ಓದಿ. ಶೈಲಜಾ ಮಾತಾಜಿ. ಶಾರದಾ ರಾಜೇಶ್ವರಿ ಮಾತಾಜಿ ಓದಿದ್ರಾ? ಓದಿದ್ರಿ ಈಗ. ಓಕೆ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶಿವಶಂಕರ್ ಪ್ರಭುಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಧನ್ಯವಾದಗಳು. ಧನ್ಯವಾದಗಳು. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ್ ಮತ್ಪರಃ ಆಸೀತ ಮತ್ಪರಃ ಯುಕ್ತ ಆಶೀತ್ ಮತ್ಪರಃ ಆಶೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 61. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಮಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಉಮಾದೇವಿ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಪದ್ಮಾ ಮಾತಾಜಿ ಒಂಚೂರು ಓದ್ತೀನಿ ಮಾತಾಜಿ. ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು. ಉಷಾ ಮಾತಾಜಿ. ವನಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ವನಿತಾ ಶೆಟ್ಟಿ ಮಾತಾಜಿ ಓದಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ್ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಓಕೆ. ಅನಸೂಯ ಮಾತಾಜಿ ಓದಿದ್ರಲ್ವಾ? ಹೌದು. ಆಯ್ತು ಮಾತಾಜಿ. ಎಲ್ಲರದ್ದು ಆಯ್ತು ಮಾತಾಜಿ. ಪ್ರಿಯಾಂಕಾ ಮಾತಾಜಿ ನೀವು ಓದಿ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ वैष्णवेभ्यो नमो नमः। अनंत कोटि भक्त वैष्णव वृंद की जय। श्रील प्रभुपाद की जय। श्री श्री राधा गोविंद की जय। श्रीमद् भगवत गीता ग्रंथराज की जय। श्री नामाचार्य हरिदास ठाकुर की जय। हरे कृष्णा 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 हरे हरे, हरे राम 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 हरे हरे, हरे कृष्ण। ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಏನಾದ್ರೂ ಸಲಹೆಗಳಿದ್ರೆ ಕೊಡ್ಬೋದು.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 10 ಮೆಂಬರ್ಸ್ಗೆ ಓದಿದ್ರೆ ಇನ್ನೂ ಸ್ವಲ್ಪ ಶ್ಲೋಕಗಳಾಗುತ್ತೆ ಅದೇ ಮಾತಾಜಿ. ನನ್ಗೆ ಕೇಳ್ಬೇಕಿತ್ತು, ಇದು ತುಂಬಾ ಸ್ಲೋ ಆಗ್ತಾ ಉಂಟಾದ್ರೆ ನಾವು ಎಲ್ಲರಿಗೆ ಓದಿಸೋದು ಬೇಡ ಸ್ಟಾರ್ಟಿಂಗ್ ಮಾತಾಜಿ. ಒಂದ್ 8 ಮೆಂಬರ್ಸ್ ಇಲ್ಲ 10 ಮೆಂಬರ್ಸ್ ಓದಿಸ್ಕೊಂಡು ಹೋದ್ರೆ ಹಾ, ಅಂದ್ರೆ ನಿಮ್ಗೆ ಎಲ್ಲರಿಗೆ ಸಹ ಓದ್ಬೇಕು ಅಂತ ಎಲ್ಲ ಇರತ್ತಲ್ಲ, ಅದಕ್ಕೋಸ್ಕರ ಹೌದು.